ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿ ಭಾಗದ ಜನರೇ ಸದ್ಯಕ್ಕಂತೂ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿ ಸಾಲು ಸಾಲು ಮನೆಗಳ್ಳತನಗಳು ನಡೀತಾ ಇವೆ. ಈ ಬೆನ್ನಲ್ಲೇ ಅಲರ್ಟ್ ಆಗಿರೋ ಖಾಕಿ ಪಡೆ ಕೇರಳ ಮೂಲದ ಮೋಸ್ಟ್ ವಾಂಟೆಡ್ ಖದೀಮನೊಬ್ಬನ ಸ್ಕೆಚ್ ರಿಲೀಸ್ ಮಾಡಿದ್ದು ಸಾರ್ವಜನಿಕರ ಹೆಲ್ಪ್ ಕೇಳಿದೆ. ಹೌದು, ಉಪ್ಪಿನಂಗಡಿ ಮತ್ತು ಬೆಳ್ತಂಗಡಿ ಪರಿಸರದಲ್ಲಿ ನಡೆದ ಕಳ್ಳತನ ಪ್ರಕರಣಗಳ ಹಿಂದೆ ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬು ನಿವಾಸಿ ಥಂಗಚ್ಚ ಯಾನೆ ಮ್ಯಾಥ್ಯೂ ಯಾನೆ ಬಶೀರ್ ಎಂಬಾತನ ಕೈವಾಡ ಇರೋದಾಗಿ ಪೊಲೀಸರು ಗಂಭೀರ ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಅಂತಾರಾಜ್ಯ ಕಳ್ಳ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಜನರಿಗೆ ಮತ್ತು ಪೊಲೀಸರಿಗೆ ಚಮಕ್ ಕೊಡ್ತಾ ಇದ್ದಾನೆ. ವಿಷಯ ಏನಪ್ಪಾ ಅಂದ್ರೆ, ಈ ಶಂಕಿತನ ಮೇಲೆ ಈಗಾಗಲೇ ಪುತ್ತೂರು ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗುವುದು ಬಾಕಿಯಿದೆ. ಅಂದ್ರೆ ಈತ ಹಳೆ ಕಳ್ಳ. ಸದ್ಯ ಇವನ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿರೋ ಪೊಲೀಸರು ಜಿಲ್ಲೆಯಾದ್ಯಂತ ಇವನಿಗಾಗಿ ಬಲೆ ಬೀಸಿದ್ದಾರೆ. ಹೀಗಾಗಿ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆಗಳ ಆಸುಪಾಸಿನಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದು ಕಂಡರೆ ತಕ್ಷಣವೇ ಅಲರ್ಟ್ ಆಗಿ. ಈ ಶಂಕಿತ ಮ್ಯಾಥ್ಯೂ ಅಲಿಯಾಸ್ ಬಶೀರ್ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಸಿಕ್ಕಿದ್ರೆ ತಕ್ಷಣವೇ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಅಥವಾ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಷನ್ ಕೊಡಿ. ಮಾಹಿತಿ ಕೊಟ್ಟವರ ಹೆಸರನ್ನ ಸೀಕ್ರೆಟ್ ಆಗಿ ಇಡಲಾಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ. ನಿಮ್ಮ ಏರಿಯಾದ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಎಲ್ಲರನ್ನೂ ಎಚ್ಚರಿಸಲು ಮರೆಯಬೇಡಿ.